ದರೋಡೆ ಉಗ್ರ ಕಾಮಿಲೆನ ಬಗೆಟ್ಲ ಬರೆದಿದ್ದು ನೀಡಿದವರ ಅವಿನ ಸಮಗ್ರ ತನಿಖೆ ಮಲ್ಪಡೊಂದು ವಿಧಾನ ಪರಿಷತ್ ಎದುರು ಪಕ್ಷದ ನಾಯಕರು ಕೋಟಾ ಶ್ರೀನಿವಾಸ ಪೂಜಾರಿ ಒತ್ತಾಯ ಮಾಡಿದರು. ಕುಂದಾಪುರ ಕೋಟೇಶ್ವರಡು ವಿವೇಕ್ ಪನ್ಪನ ಜವನೆ ಡೆತ್ ನೋಟ್ ಬರೆದಿದ್ದು ಐಟ್ ದರೋಡೆ ಉಗ್ರಗಾಮಿಲು ಪೋಡಿಗಟ್ಟಾಯಿನ ಬಗೆಟ್ ಬರೆದಿನೋ ಭಾರಿ ಸುದ್ದಿ ಆದಿತ್ತಂಡು. ಜೀವದೆ ತೊನ್ನ ವಿವೇಕ್ನ ಇಲ್ಲಡೆ ವಿಧಾನ ಪರಿಷತ್ ಎದುರು ಪಕ್ಷದ ನಾಯಕರು ಕೋಟಾ ಶ್ರೀನಿವಾಸ ಪೂಜಾರಿ ಭೇಟಿ ಕೊಡ್ದು ಇಲ್ಲಲ್ದಕ್ಲಿಗೆ ಸಮಾಧಾನ ಪಂಡ್ಯರು. ಈ ಪೊರ್ತುಡು ಕೋಟಾ ಪಾತಿಡ್ದು ಡೆತ್ ನೋಟುಡು ಗಂಭೀರವೈನ ದೂರುಂಡು ಅಮಲ್ವಸ್ತು ದರೋಡೆ ಇಂಚಿತ್ತಿ ಪ್ರಸ್ತಾಪ ಬಗೆಟ್ ಪೂರಾ ತನಿಖೆ ಮಲ್ಪಡು ಮಿತ್ತ ಮಟ್ಟದ ತನಿಖೆಗೂ ಕೂಟ ಕಟ್ಟಡು. ಈ ಬಗೆಟ್ ಮುಖ್ಯಮಂತ್ರಿ ಗೃಹ ಮಂತ್ರಿಯರಿಗೂ ಓಲೆ ಬರೆಪೆ ಕುಟುಂಬಗೂ ಪರಿಹಾರ ಕೊರ್ಪನ ಬಗೆಟ್ಲ ಸರ್ಕಾರದ ಗುಮನೊಕ್ಕನಪೆ ಸರ್ಕಾರ ಈ ಕೇಸನ್ನು ಗಂಭೀರವಾದ ನೋಡೊಂದು ಒತ್ತಾಯ ಮಲ್ತೇರು. ಈ ವಿವೇಕ್ ಮಗುವರನ ಸಾವಿನ ಹಿನ್ನೆಲೆಯಲ್ಲಿ ಯಾವ್ಯಾವ ಸಂಘಟನೆಗಳು ಇದರ ಹಿಂದಿದೆ, ಯಾರು ಉಗ್ರಗಾಮಿಗಳಿದ್ದಾರೆ, ಯಾರು ಕಾನೂನು ಬಾಹಿರ ಚಟುವಟಿಕೆದಲ್ಲೂ ಡ್ರಗ್ಸನ್ನು ವಿತರಣೆ ಮಾಡಿ ಸಮಾಜದ ನಾಶಕ್ಕೆ ಕಾರಣಕರ್ತರಾಗ್ತಾರೆ ಅನ್ನೋದನ್ನು ಕಂಡುಹಿಡಬೇಕಾದಂಥ ಜವಾಬ್ದಾರಿ ಇವತ್ತು ರಾಜ್ಯ ಸರ್ಕಾರದ ಮೇಲಿದೆ. ನಾನು ಇವತ್ತೇ SP ಅವರಿಗೆ ಮಾತಾಡಿ ಇದರ ಕೂಲಂಕುಷವಾದ ಪರಿಶೀಲನೆ ಮಾಡಿ ಅನ್ನುವಂಥ ಪತ್ರವನ್ನು ಕೊಡ್ತೇನೆ ಮತ್ತು ಗೃಹ ಮಂತ್ರಿಗಳ ಜೊತೆಯಲ್ಲಿ ಮಾತಾಡಿ ವಿವೇಕ ಮಗುವರನ ಸಾವಿನ ಹಿನ್ನೆಲೆಯಲ್ಲಿರುವಂಥ ಎಲ್ಲ ವಿಚಾರಗಳನ್ನು ಪೂರ್ಣ ಪ್ರಮಾಣದಲ್ಲಿ ಎಲ್ಲ ಆಯಾಮಗಳಲ್ಲೂ ತನಿಖೆ ಮಾಡಬೇಕು ಮತ್ತು ಇಡೀ ಕುಟುಂಬಕ್ಕೆ ಏಕೈಕ ಆಧಾರ ಸ್ತಂಭ ಆಗಿದ್ದಾನೆ ವಿವೇಕ್ ಮರ್ಕಲ. ಅವನ ಕುಟುಂಬಕ್ಕೆ ಮುಂದಿನ ಬದುಕಿಗೋಸ್ಕರ ಒಂದಷ್ಟು ಹಣವನ್ನು ಬಿಡುಗಡೆ ಮಾಡಬೇಕು ಅಂಥೇಳಿ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಕೊಡ್ತೇನೆ. ಒಟ್ಟಾರೆ ನಮ್ಮ ಯೋಚನೆ ಇರುವಂಥದ್ದು ಏನಂತ ಹೇಳಿದರೆ, ವಿವೇಕನ ಸಾವಿನ ಹಿನ್ನೆಲೆಯಲ್ಲಿ ಈ ಉಗ್ರಗಾಮಿ ಸಂಘಟನೆ ಯಾವುದು, ಮಾದಕ ದ್ರವ್ಯಗಳನ್ನು ಸರಬರಾಜು ಮಾಡ್ತಿರುವಂಥ ಹಿನ್ನೆಲೆ ಏನು, ದೇವಸ್ಥಾನ ಮತ್ತು ಸ್ಥಳಗಳಲ್ಲಿ ಇವರು ಮಾಡಿರುವಂಥ ದರೋಡೆ ಮತ್ತು ಬೇರೆ ಬೇರೆ ದೌರ್ಜನ್ಯಗಳ ಪ್ರಕರಣವನ್ನು ಕೂಲಂಕುಷವಾಗಿ ತನಿಖೆ ಮಾಡಿ ಅವ್ರ ಮೇಲೆ ಪ್ರಕರಣವನ್ನು ದಾಖಲು ಮಾಡಬೇಕು, ಕಾನೂನು ಚೌಕಟ್ಟಲ್ಲಿ ಕ್ರಮ ತಗೊಳ್ಬೇಕು ಅನ್ನುವಂಥ ಆಗ್ರಹವನ್ನು ಸರ್ಕಾರಕ್ಕೆ ಮಾಡ್ತೇನೆ.